ನನಗೇನು ಹುಚ್ಚಲ್ಲ. ಹೊರ ನಾಳೆಗೂ ಬೇಕಲ್ಲ ನನಗೆ. ಜಾಗ್ರತೆ. ತಾಯಿಗೆ ಮೋಸವನ್ನು ಮಾಡಿದ್ದೀರಿ. ತಾಯಿಗೆ ನಾವು ಮೋಸ ಮಾಡ್ಲಿಲ್ಲ. ಮತ್ತೆ ತಾಯಿಗೆ ಮೋಸ ಮಾಡಿದ ಅಪ್ಪಯ್ಯ. ಯಾರಪ್ಪಯ್ಯ? ನಿಮ್ಮಪ್ಪಯ್ಯ. ಹೆತ್ತ ತಾಯಿಯ ವಿಚಾರ ಅಲ್ಲ, ನಮ್ಮನ್ನ ಹೊತ್ತ ತಾಯಿಯ ವಿಚಾರವನ್ನು ಹೇಳಿ. ಪವಿತ್ರವಾದಂತ ಪಂಕಜ ನಾಡಿನಲ್ಲಿ ಹುಟ್ಟಿ ನಾಡಿನ ಹಿತಕ್ಕಾಗಿ ನಮ್ಮ ಶ್ರಮ ಇರಬೇಕಿತ್ತು. ಅದೆಲ್ಲವನ್ನ ಬಿಟ್ಟು ವೈರ ರಾಜ್ಯದ ಹಿತೈಷಿಗಳಾಗ್ತೇನೇನೋ. ಮಾಡಿದ್ದು ತಪ್ಪಾಯಿತು ಅಂತ ಕಾಲಿಗೆರಗಿದ್ರೆ ಒಳಿತು, ಇಲ್ಲ ತಲೆ ಕಡಿದು ಬಿಸಾಡ್ತಾರೆ. ನಿನ್ ಕಾಯಿಲೆ ಉಂಟು ಪುಣ್ಯಾತ್ಮ. ಯಾವ ಕಾಯಿಲೆ? ಕಬ್ಬಿನ ತಾಗಿಸಿ ಕಡಿಮೆ ಆಗ್ತದಲ್ಲ ಆ ಕಾಯಿಲೆ. ಹಾಗಾಗಿ ತಾಗಿಸಿದ್ದ. ಹೌದು. ಅದೇ ಹೌದು ಅಂತ ಆಗಿದ್ರೆ ಹಿಡ್ಕೊಂಡು ಎಂತದ್ದಾನೆ ಇದು? ಕರ್ಗಸ. ಇದು ಕಬ್ಬಿಣ ಅಲ್ವಾ? ಹೌದು. ಮತ್ತೆ ಕಾಯಿಲೆ ಇಲ್ಲ ಅಂತ ಲೆಕ್ಕ ಅಲ್ಲ. ಇದು ಕಬ್ಬಿಣ ಹೌದು, ಆದ್ರೆ ಹಿಡಿ ಯಾವ್ದು? ಯಾವ್ದು? ಹಿಡಿ ಮರದ್ದಲ್ಲ. ತಯಾರಾಗೇ ಬಿಟ್ಟ ಮರ ಚುರ್ಕಾದ. ಹಿಡಿ ಮರದ್ದ. ಹಿಡಿ ಮರದ್ದ. ಹಿಡಿ ಮರದ್ದಲ್ಲ, ಇಡೀ ಮರದ್ದ. ಪಾಪಿ ಮಗನ ಇವತ್ತಾರೋ ಹೇಳ್ಕೊಟ್ರ ಆ ಬದಿಯಲ್ಲಿ. ಇದೊಂದು ಕೇಳಿ ನೋಡು, ಎಂತ ಮಾಡ್ತಾ ನೋಡು ಅವ ಅಂತೇಳಿ. ನೀವ್ ಒಂದು ತಿಳ್ಕೊ, ನೀನ್ ಏನೇ ಹೊಸ್ತ ಕೊಡ್ಬ, ಆ ಕ್ಷಣಕ್ಕೆ ಇಲ್ಲಿಂದ ಉತ್ತರ ಬರ್ದ ಇದ್ರೆ ಆಗ ಹೇಳು. ಆ ಸ್ಥಾನದಲ್ಲಿ ಇದ್ದ ಮೇಲೆ ನೀನು ಅಷ್ಟು ಮಾಡ್ಲೇಬೇಕು. ಮತ್ತೆ ಹಿಂಗೆ ಯಾವ್ದು ಧರ್ಮ ಬಂದ ಅಕ್ಕ ನನ್ನನ್ನು ತಡೆಯುವಂತ ರೊಚ್ಚು ಕೆಚ್ಚು ಉಂಟು ಅಂತ ನೀನು ಮುಂದೆ ಬಂದ್ರೆ ಮುಚ್ಚಿ ಬಿಡಿಸ್ತೇವೆ. ಹಿಡಿದಿರುವಂತ ಕಂಡು ಕೊಡಲಿಂದ ನಿನ್ನ ಕೊಚ್ಚಿ ಕಳಿತೇನೆ. ಅಣ್ಣ ಎಂತಮ್ಮ ನೀನು ಹಿಡ್ಕೊಂಡು ಬಂದು ಕೊಡ್ಲಿ ಗಂಡ ಹೆಣ್ಣು ಅಂತ ನಾವು ಕೇಳದ್ದಲ್ಲ. ನೀವ್ ಯಾಕೆ ಬಂದ್ ಸತ್ರಿ ಅಂತ ಕೇಳ. ಕೊಡಲಿ ಗಂಡೆ, ನಾವು ಮೂವರು ಗಂಡೆ. ಸರಿ ಉಂಟು. ಲೆಕ್ಕ ತಪ್ಪಾಯ್ತಲ್ಲ ಮಾರೆ. 4 ಜನ ಇದ್ದೇವೆ, 3 ಎಂತ ಈ ಗಂಡ ಅನುಮಾನ ಉಂಟಾ? ಅನುಮಾನಕ್ಕೆ ಕೇಳಿದ್ದ. ಆ ಕಡೆ ಬಾ, ಕಳಿಸ್ತೇವೆ. ಅಣ್ಣ ಇದು ಲೆಕ್ಕಾಚಾರ ಎಷ್ಟಾಯ್ತು? 4 ಆಯ್ತು ಈಗ. 4 ಅಲ್ಲ ಅಣ್ಣ, ಮತ್ತೆ ಒಟ್ಟು 5. ಮತ್ತೆ ಯಾರಿದ್ದಾರೆ? ಓ ನೀವು ಗಂಡೆ ಅಲ್ಲ? ರೊಚ್ಚು ಕೆಚ್ಚು ಇಲ್ಲದೆ ಹೋದ್ರೆ ನಿಮ್ಮ ತಲೆಗೇರಿರುವ ಹುಚ್ಚನ ಬಿಡಿಸ್ಲಿಕ್ಕೆ ಆಗ್ತದೆ. ನನ್ನನ್ನು ತಡೆಯುವುದಕ್ಕೆ ಏನಿದೆ ಅಧಿಕಾರ? ಈ ನಾಡಿನ ಅಮಾತ್ಯವರ ನಿನ್ನಂತವನಿಗೆ ಹೆದರುವುದಕ್ಕೆ ವೀರ ಕುವರ. ಸಂಪೂರ್ಣವಾಗಿ ತಿಳಿದಿದೆ ನಿನ್ನ ಹಣೆ ಬರಹ. ಹುಟ್ಟ ಲೋಕದಲ್ಲಿ ಪ್ರಚಾರ ಎಲ್ಲ ನೋಡು, ನಿನ್ನ ಬಗ್ಗಾಗಿ ಅಪಪ್ರಚಾರ. ತಿಳ್ಕೊಂಡು ಸಾಕಾಗಲಿಲ್ಲ ನನ್ನ ವಿಚಾರ. ಎಲ್ಲವೂ ತಿಳಿದಿದೆ ನಿನ್ನ ಆಚಾರ. ಹೀಗೆ ಮುಂದುವರೆದು ನಿಲ್ಲಿಸ್ತೇನೆ ನಿನ್ನ ದುರಂಕಾರ. ನಿನ್ನನ್ನ ಶಿಕ್ಷಿಸುವುದೇ ನನಗಿರುವ ಅಲಂಕಾರ. ಇದೇ ಕ್ಷೇತ್ರದಲ್ಲಿ ನಿನಗೆ ಮಾಡಿಸ್ತೇನೆ ಮೃತ್ಯು ದೇವತೆಯ ಸಾಕ್ಷಾತ್ಕಾರ. ನಿನ್ನನ್ನ ಕೊಲ್ಲುವುದೇ ನನಗಿರುವ ಆ ಅವತಾರ. ಸೇರಿಸಿ ಉಪಕಾರ. ಇದೇ ನೋಡುವುದೇ ನಮ್ಮ ಗ್ರಾಚಾರ. ಬಿಡಿಸ್ತೇನೆ ನಿಮ್ಮ ವ್ಯಾಪಿಚಾರ. ನಿನಗೊಂದು ಬುದ್ಧಿ ಮಾತನ್ನು ಹೇಳ್ತಾನೆ ಕೇಳು. ನನ್ನ ತಳ್ಳಿ ನನಗೆ ಬೇಡ ಮನೆಗೆ ಹೋಗಯ್ಯ, ನಿನ್ನ ಮನವ ತಣಿಸಯ್ಯ. ಪಂಕಜಪುರಕ ಪಾಪ ಹೇಳುವುದು. ಈ ಕ್ಷೇತ್ರದಲ್ಲಾದ್ರೂ ಕನ್ನಡ ಸರಿಯಾಗಿ ಉಳಿದಿತ್ತು ಅಂತ ಹೇಳ್ಕೊಂಡೆ. ಅದನ್ನು ಹಾಳು ಮಾಡ್ತಾ ಇದ್ರಲ್ಲ ಮಾರ ನೀವು. ಏನ್ ಮಾಡುವುದಪ್ಪ? ನಮಗೂ ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು. ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಮಗೂ ಮನಸ್ಸು. ಆದ್ರೆ ಏನು ಮಾಡೋಣ? ಯಾವತ್ತು ನೀನಂತ ಹೊಕ್ಕಿ ಹಿಡಿಯುವವರಲ್ಲ ಈ ಕ್ಷೇತ್ರಕ್ಕೆ. ಅವತ್ತು ಕನ್ನಡ ಅಲ್ಲ, ಇದಿಷ್ಟು ವಿಷಯ ಹೇಳಿದ್ದು ನಾನಲ್ಲ.
ಮನ್ನಿಪುದು ಮಾನವೀಯತೆಗಾಗಿ ಹರಣವುಳುಗೆಂದೆನದ ಕೈ ಮುಗಿದ ನೆರಗಿ ಓ ಕರುಣಾನಿಧಿಯೇ, ಕೃಪಾಕರನೇ, ಓ ಕೆಂಪೆಕೆರೆಯವರೇ, ಕೃಪಾಕರನೇ, ಬಾ ಪಾಠದವನೇ, ವಾಡ್ದವನ ರಕ್ಷಣೆ, ಓ ಮಣ್ಣಿನ ಮಗನೇ, ಓ ಮೊಣರವರೇ, ನೂರ ಅಯ್ಯೋ ಕಾಯ್ಬೇಕು ಕಾಯ್ಬೇಕು. ಹಾ ಕಾಯ್ಬೇಕಪ್ಪ ಕಾಯ್ಬೇಕು. ಎಷ್ಟು ಬೇಕತ್ತಮ್ಮ? ತಿಂಗಳಿಗೀಗ 50 ಕಾಯ್ಬೇಕಂತ ಬರ. ನಾಳೆ ಸಿಕ್ಕು ಕಾಯಬೇಕು. ಈ ತರಳರಿ ತರಳರು ಎಲ್ಲಿ? ನಾವೇ ಏ ನಾವೇ ಬಾಲಕರು. ಎಂತದ? ಯಾವ ಪ್ರಸಂಗದ ಎಲ್ತಂತ ಹತ್ರ ಯಾವ ಪ್ರಸಂಗ ಆದ್ರೆ ಏನು ಹೊಳಕೊಡ್ಬಾರ್ದು ಅಂತ ಹೇಳ್ತಾ ಇದ್ದೇವೆ. ಏ ಇಷ್ಟಾಗಿಯೂ ಇಂಥ ಕಾರ್ಯಕ್ಕೆ ಯಾಕೆ ಮನ ಮಾಡಿದ್ರೆ ನೀವು? ನಾವಾಗಿ ಮಾಡಿದಲ್ಲ ಸ್ವಾಮಿ, ಅದಿನೇ ಆ ಸತ್ತವ ಬೈಕತ್ತಷ್ಟೇನೆ ಅಲ್ವಾ, ಹತ್ತೊಂದಲ್ಲ ಈಗ. ಅವ ಹೇಳಿದ್ದು ನೀವು ಹೀಗೆ ಮಾಡದೇ ಇದ್ರೆ ನಿಮ್ಮನ್ನು ಕೊಲ್ತೇನೆ ಅಂತ ಹೇಳಿದ. ಹಾಗಾಗಿ ನಾವು ಹೆದರ್ಕೊಂಡು ಮಾಡಿದ್ದವು. ನೀವಾಗಿ ನೀವು ಮಾಡಿದ್ದಲ್ಲ, ಅಲ್ಲ ಜೀವ ಬೆದರಿಕೆಯಿಂದ ಇಂತಹ ಕಾರ್ಯ. ಹೌದು ಸ್ವಾಮಿಗಳೇ. ಜೀವ ಜೀವಸ್ಯ ಜೀವೋಪ್ಯ. ಇನ್ನು ಬಂದು ಮಾತಾಡಿ ನಿನ್ನ ನಾಳೆಗೆ ಕತ್ತರಿಸ್ತೇನೆ ಇಂಥದ್ದು ಹೇಳಿ. ನೀವ್ಯಾಕೆ ಮಾಡಿಸತ್ತೀರಿ ನೀವು? ಅಯ್ಯೋ ಅವ್ರು ತಪ್ಪಲ್ಲ, ಆ ಸತ್ತವ ನಮಗೆ ಹೆದರಿಸಿದ, ಈ ಸತ್ತವರು ನನಗೆ ಎದುರಿಸಿದ್ರು. ಹಾಗಾಗಿ ಇವ್ರು ಜೀವ ಬಿಟ್ರು. ಎಂತ ಹೇಳ್ತೀರಿ ನೀವು? ನಿರ್ಣಯ ಮಾಡ್ಕೊಳ್ಳಿ ಯಾರು ಅಂತ. ಏ ಏನು ಹೇಳಿ? ನಿಜವಾಗ ನಾನಾಗಿ ಇಂಥ ಕಾರ್ಯವನ್ನ ಮಾಡಿದ್ದಲ್ಲ, ಮೈಮೇಲೆಲ್ಲ ಬಂತವರಿಗೆ ಖಂಡಿತವಾಗ ಆಗಲ್ಲಪ್ಪ. ಇವರೇ ಆ ಹೊತ್ತು ಬಂದು ನೀವು ಈ ಕಾರ್ಯವನ್ನ ಮಾಡುದಿಲ್ಲ ಅಂತ ಆದ್ರೆ ನಿಮ್ಮ ಜೀವವನ್ನ ತೆಗಿತೇನೆ ಎಂಬ ಹಾಗೆ ನನ್ನನ್ನು ಎದುರಿಸಿದ್ದವರು. ರಾಜವೈದ್ಯರಾಗಿ ರಾಜಪುರೋಹಿತರಾಗಿ ಇಂತಹ ಹೇಯ ಕಾರ್ಯಕ್ಕೆ ಮನ ಮಾಡಿದ್ರಿ. ಇಲ್ಲ ಚಕ್ಷು, ಹಣದ ಆಸೆಗಾಗಿ ಇಂಥ ಕಾರ್ಯವನ್ನ ಖಂಡಿತವಾಗಿ ನಾನು ಮಾಡಲಿಲ್ಲ. ಮತ್ತೆ ಜೀವ ಬೆದರಿಕೆಯನ್ನು ಕೊಟ್ಟಿದ್ದಕ್ಕಾಗಿ ಈ ಕಾರ್ಯವನ್ನ ಮಾಡಿದ್ರೆ ಬಿಟ್ರೆ ಯಾವ ತಪ್ಪು ನನ್ನದಿಲ್ಲ. ಹಣದಾಸಿಗೆ ಮಾಡಿದ್ದಲ್ವಾ? ಅಲ್ವೇ ಅಲ್ಲ. ಹೊಡಿಬೇಕಿಲ್ಲ ಅಂತ ಹಾಗೆ. ಇನ್ನು ಹೆಚ್ಚು ಹೊತ್ತು ನಿಮ್ಮ ಮುಖ ನೋಡುದಿಲ್ಲ. ಹೋಗಿ ಏಯ್, ಎಳಬ. ಅರಮನೆಯ ಸುತ್ತಮುತ್ತ ಅತ್ತ ಇತ್ತ ನೀನು ತಿರುಗಾಡಿದ ನೆನಪು ನನಗೆ. ಇದು ನೀನು ಯಾರು? ನಿನ್ನ ಹೆಸರು? ನಾನು ನಿಮ್ಮ ತಂಗಿ. ನಿನ್ನ ತಲೆ ಕಡಿತೇನೆ. ಅಲ್ಲ ಅವತ್ತು ನಿಮ್ಮ ತಂಗಿಯನ್ನ ರಕ್ಷಣೆ ಮಾಡಿ ಮನೆಗೆ ಬಿಟ್ಟು ಹೋದವ ನಾನೇ. ಒಂದ್ರಿ ಆಗ ಹೇಳಿದೆಲ್ಲ, ಒಬ್ಳು ಹುಡುಗಿಯನ್ನು ರಕ್ಷಣೆ ಮಾಡಿ ಮನೆಗೆ ಬಿಟ್ಟು ಬಂದೆ ಅಂತ ಹೇಳಿ. ಅವಳು ಇವ್ರ ತಂಗಿಯ? ಹೌದೌದು. ಪ್ರಾಣಿಯಿಂದ ಪ್ರಾಣ ರಕ್ಷಿಸಿ ನಿಮ್ಮ ಪ್ರಾಣವಾದಂತ ನಿಮ್ಮ ತಂಗಿಯನ್ನ ನಿಮ್ಮ ಅರಮನೆಗೆ ಬಿಟ್ಟು ಬಂದವ ನಾನೇ ಸ್ವಾಮಿ. ಅವಳು ಇವ್ರ ತಂಗಿಯ? ಹೌದಾ? ನಿನಗಂತ ರೋಗ ಆಯ್ತಾ? ಹೇಳಿದ್ದ. ಉಪಕಾರ ಸ್ಮರಣೆ ಎನ್ನುವುದು ಯಾವತ್ತಿಗೂ ನಮಗಿದೆ. ಹಾಗಿದ್ರೆ ನಿನ್ನ ಪೂರ್ವಾಪರ ಉಪಕಾರ ಸ್ಮರಣೆಯಲ್ಲಿ ಮಾನವ ಪ್ರಾಣಿಗಳೇ ಅತಿ ಮೇಲು, ಮಾನವ ಅತಿ ಕೀಳು. ಕೀಳು ಕೀಳಸ್ಯ ಕೀಳಪ್ಯ. ಅಂತ ಸಾಯ್ತು. ಈ ವರ್ಷ ಗಿಳಿ ಕೋಳಿ ಕೊಯ್ಲ ಅಂತ ಹೆಚ್ಚಾಗಿದ್ದಾವೆ. ಇನ್ನು ಒಮ್ಮೆ ಇಂಥ ಮಾತು ನಿನ್ನ ಬಾಯಲ್ಲಿ ಬರಬಾರ್ದೇನ? ಹಣ ಇಲ್ಲಿಗೆ ಬಿಟ್ಟೆ ಅಣ್ಣ. ಬಿಟ್ಟಿಯಾ? ನಿನ್ನ ಹೆಸರು ಏನಂತ ಹೇಳಿದೆ? ಗಂಡು ಕೊಡಲಿ. ಇನ್ನ ಹೊಡೆದವರು ಹೆಸರು ಮಾತ್ರ ಹೇಳು. ಆ ಗಂಡು ಕೊಟ್ಟೆ ಸುದ್ದಿ ಬೇಡ ಮರ. ಸೇತುರಾಮ ಮಾತ್ರ ಹೇಳು. ಬರೀ ಸೇತುರಾಮ. ಯಾವ ಸೇತುರಾಮ? ಸಾದಾ ಸೇತುರಾಮ. ಯಾವ ರಾಮನ? ಸಾದಾ ಕಾಶಿ. ಒಂದು ಕಾಲದಲ್ಲಿ ಗರ್ಗಸ್ ಕಾಶಿ ಆಗಿದ್ದವು ನಾವು. ಈಗ ಗರ್ಗಸ್ ಅವ್ರ ಕೈಯಲ್ಲಿ ಉಂಟು, ನಾ ಬರೀ ಕಾಶಿ ಆಗಿದ್ದೇನೆ. ಅಂದ್ರೆ ನೀವ್ ಯಾರು ಏನು ಅನ್ನೋದು ಸ್ಪಷ್ಟ ಆಯ್ತು ನನಗೆ. ಏನು? ಹಿಡಿದ ಆಯುಧ ನೋಡಿದ್ರೆ ಅರ್ಥ ಆಗ್ತದೆ. ರಾತ್ರಿ ಇಡೀ ಕೆಲಸವೇನ? ಇಲ್ಲವಾ, ರಾತ್ರಿ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಧ್ಯರಾತ್ರಿ ಕಡುವುದು, ಬೆಳಗ್ಗೆ ನೇಮ್ ಹೋರುದು. ಇವ್ರೇ 5-7 ಮಾತ್ರ. ರಟ್ಟೆಯಲ್ಲಿ ಬಲ ಉಂಟು, ತಲೆಯಲ್ಲಿ ಬುದ್ಧಿ ಉಂಟು. ದುಡಿದು ತಿಂದ್ರೆ ಸಾಯ್ತೀರ ನೀವು. ಉದ್ಯೋಗ ಇಲ್ಲ ಸ್ವಾಮಿ. ಉದ್ಯೋಗ ಇಲ್ಲ ಸ್ವಾಮಿ. ಉದ್ಯೋಗ ಇಲ್ಲ ಎನ್ನುವ ಹಲವಾಗಿ ಯೋಚನೆ ಮಾಡುದು ಬೇಡ. ನಾನೇ ಕಲ್ಪಿಸಿ ಕೊಡ್ತೇನೆ. ಎಲ್ಲಿ? ದುರಧೀರನನ್ನ ಹೋರಾಟದಲ್ಲಿ ಕೊಂದು ಕಳೆದಿದ್ದೇನೆ. ಈ ರುದ್ರಪುರ ಎನ್ನುವುದು ಪಂಕಜನಾಡಿನ ವಶವಾಗಿದೆ. ರಾಜನಿಲ್ಲದ ರಾಜ್ಯ. ಅರಾಜಕತೆಯನ್ನು ಕೂಡಿದ ಬರೆದಿರುವ ಉದ್ದೇಶದಿಂದ ಅಲ್ಲಿಗೆ ನಾನೇ ರಾಜ, ನಾನೇ ಮಂತ್ರಿ. ಅವ್ರು ಕೊಡಿಯವ ಕೇಳಿ ಮಾರೆ, ನಮಗೆಂತ ಗೊತ್ತುಂಟು? ಉದ್ಯೋಗ ಕೊಡುವವ ನಾನು, ಪಡಿಬವರು ನೀವು ಅಂತ ಆಸೆ ಇದ್ರೆ ಯಾಕೆ ಕೇಳು. ಯಾಕೆ? ದುರಧೀರನಿಗೆ ಒಬ್ಬ ತಮ್ಮ ಇದ್ದಾನೆ. ಮಗಧೀರ.
ಬಾಳ ಪರಿಚಯವನ ಆ ಸತ್ತವ ಹೋಗುವಾಗ ಹೇಳಿ ಹೋಗಿದ್ದ. ಆ ಸತ್ತವ ವೈರಿಶೇಷ ಇನ್ನಲ್ಲ ನಾಳೆ ದಿವಸ ತಲೆ ಎತ್ತಿತ್ತು. ರಾಜ್ಯದ ಗಡಿ ಭಾಗದಲ್ಲಿದ್ದು ರಾಜ್ಯದ ಹಿತಕ್ಕಾಗಿ ನೀವು ಇನ್ನು ಮುನ್ನಡಿಬೇಕು. ಆಯ್ತು ಸ್ವಾಮಿ. ಗಡಿ ಭಾಗದಲ್ಲಿ ನಾವಿದ್ದ ಮೇಲೆ ನಾಡಿಗೆ ಬೇರೆ ವೈರಿಗಳು ಬರುವುದಿಲ್ಲ ಸ್ವಾಮಿ. ಅಂದ್ರೆ ನೀವಿಬ್ರೇ ವೈರಿಗಳಾಗ್ತೀರಾ? ಅಲ್ಲವೇ ಅಲ್ಲ, ಮತ್ತೆ ವೈರಿಗಳಿಗೆ ನಾವು ವೈರಿಗಳು. ಕೈ ಕಡಿತೇನೆ. ವೈರ್ಯೋಗ್ಯ ಬಿಟ್ಟೇ ಸತ್ಯಲ್ಲ ಮಾನ ಸತ್ತವೇ. ಅವನ್ ತಪ್ಪಲ್ಲ ಸ್ವಾಮಿ. ಮತ್ತೆ ಅವ ಹೊತ್ತು ಮಾತಾಡುವಾಗ 9:15 ಬರ್ತದೆ. ಹೆಣ ಬರ್ತಾರೆ, ಒಂದು ಬರ್ತದೆ, ಒಂದ್ ಬರ್ತದೆ. ಹೊರೆ ಆದ್ರೂ ಏ ಆಯ್ತು, ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಡ್ತೇನೆ. ವಸತಿಗೊಂದು ಸಮಸ್ಯೆ ಉಂಟು. ಅದಕ್ಕೆ ನಿಮ್ಮನೆಗೆ ಬರುದಾ? ನಿನ್ ತಲೆ ಕಡಿಯುವ. ನಾನು ನಿಮ್ಮನೆ ಬರ್ತಾನ. ಅಯ್ಯೋ ನೀ ನಮ್ಮನೆ ಬಾ. ಇಷ್ಟೇ ಹತ್ರ ಉಂಟು, 2 ನಾಯಿ ಬಿಡ್ತೇನೆ ಬಾ. 2 ನಾಯಿ ಸಾಕಿದ್ಯಾ? 2 ಉಂಟು. ಏನ್ ತಪ್ಪು ಕೆಲಸ ಮಾಡ್ಬಿಟ್ಟೆ? 2 ನಾಯಿ ಯಾಕೆ? ನೀ ಇದ್ದೇನೆ ಸುಮ್ಮನೆ. ಮತ್ತೆ ನಾನು ಏನ್ ಹೇಳುದನ? ನೀ ಹುಲಿ ತಮ್ಮ ಮರೆಯ. ಇಲ್ಲಿಯ ನೊಂಜೆ ಮಾತಾಡ್ತೇನ? ಹುಲಿ ತಮ್ಮ ಚಿರತೆ ಅಂತ. ಜಾಗ್ರತೆ ಜತನ. ಇನ್ನು ಎಲ್ಲಿಯಾದ್ರೂ ನನ್ನ ಕಣ್ಣೆದುರಿಗಿಂತ ಘಟನೆ ಘಟಿಸದ್ದೇ ಹೌದು ಅಂತಾದ್ರೆ, ಅಲ್ಲ ಕರುಣಾಕರ್ಣಿಕಿಂದ ಕೇಳಿ ತಿಳಿಯಿತು ಅಂತಾದ್ರೆ, ನೀವಿದ್ದಲ್ಲಿಗೆ ಬಂದು ನಿಮ್ಮ ತಲೆ ಕಡಿತೇನೆ. ಜಾಗ್ರತೆ. ನಾವು ನಮ್ಮನ್ನ ಹುಡುಕಿ ಬಂದರೆ ಅತಿಥಿ, ನೀವು ನಮ್ಮನ್ನ ಹುಡುಕಿ ಬಂದರೆ ನಿಮ್ಮಿಬ್ಬರು ತಿದ್ದಿ ನಾವು ಬರ್ತೀವಿ. ನಡೆಯಲಿ ಹೋಗ. ಕಾಶಿ, ನಮ್ಮ ಮನಸ್ಥಿತಿ ಏನು ಅಂತ ಇವ್ರಿಗೆ ಅರ್ಥ ಆಗ್ಲಿಲ್ಲ. ಆಗ್ಲೂಬಾರ್ದು. ಯಾವ ಉದ್ದೇಶವನ್ನಿಟ್ಟು ಬಂದಿದ್ದೇವೋ ಆ ಉದ್ದೇಶ ಅದೇ ಪಥದಲ್ಲಿ ಸಾಗ್ತಾ ಇದ್ದೇವೆ. ನಿರಾಯಾಸವಾಗಿ ಜೀವನದಲ್ಲಿ ಒಂದು ಮೆಟ್ಟಿಲನ್ನು ಏರಿದ್ದೇವೆ. 2ನೇ ಮೆಟ್ಲು ನಿರೀಕ್ಷೆಯಲ್ಲಿರೋ ಸರಿ. ನಂದೆಲ್ಲ ಆಯ್ತಾ ನೋಡು ಹುಡ್ಕ. ಹೌದಲ್ಲ? ಬಿದ್ದೋಯ್ತಾ? ಬಿದ್ದು ಹೋಗಿದ್ದೆ ಅಂತ ಗೊತ್ತಾಗ್ಲಿಲ್ಲ. ಬಿದ್ದು ಹೋಗಿದ್ಯಾ? ಬಿದ್ದೋಯ್ತು. ನೀ ಬಳ್ಳಿ ಕಟ್ಕೊಳ್ಳಿಲ್ವಾ? ಒಳ್ಳೆ ಕೊಟ್ಟುದ ಇದೆಲ್ಲ ಸರಿ ಇಲ್ಲ, ಬಳ್ಳಿ ಸರಿ ಇಲ್ಲಲ್ಲ. ಅವತ್ತೆಲ್ಲ ಪುಣ್ಯಾತ್ಮ ಬರುವಾಗ ನನ್ನ ಕೈಯಲ್ಲಿ ಕೊತ್ತೆ ಇತ್ತ. ಅದು ಕಟ್ಕೊಳ್ಳಿಲ್ವಾ? ಕೊಟ್ಕೊಳ್ಳುವುದಲ್ಲ ಅದು, ಮತ್ತೆ ಸೆಚ್ಕೊಳ್ಳಿಲ್ವಾ? ಇಟ್ಕೊಳ್ಳೋದಾಗಿತ್ತು. ಅದೇನಾಯ್ತು? ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ನೋಡು, ಇಟ್ಕೊಂಡು ಬಿದ್ದೋಯ್ತಾ? ಹೋದ್ ಮಾರಾಯ. ನೀ ನೋಡ್ದ್ಯಾ? ನಾನು ನೋಡ್ಲಿಲ್ಲ. ಇಟ್ಕೊಂಡಿದ್ದೆ. ಇಲ್ಲಿಯೂ ನಿನ್ನ ಬುದ್ಧಿ ಬಿಡ್ಲಿಲ್ಲ ನೀನು. ನಾನಂದ್ರೆ ಬೇರೆ ಕಳ್ಳರು ತಗೊಂಡು ಹೋಗೋದು ಬೇಡ ಅಂತ ಜಾಗ್ರತೆ ಮಾಡಿದೆ. ಹೋಗ್ ಹೋಗ್. ಓ ಇದಾ? ಅದು ನಿನ್ಗೆ ಎಳಿಲಿಕ್ಕೆ ಇದು ನಾನೇ ಹೇಳಿದ್ದೆ. ಬಾ. ಹೇಳ್ತೆ ಬಾ. ಏನ್ ಚೋಟು ಮಾಡಿ ರಾತ್ರಿ ಕಾಲಕ್ಕೆ ವಿಚಾರ ತಿಳಿದು ಬಂದಾಗ ನೋಡಿದೇನೋ, ಆದ್ರೆ ಒಂದು ಸಮಾಧಾನ. ಏನು? ದುರದಿಯರನ್ನ ಹೋರಾಟದಲ್ಲಿ ಕೊಂದಿದ್ದು ಹೌದು. ಸಂತೋಷದ ವಾರ್ತೆಯನ್ನು ಮಹಾರಾಜರಿಗೆ ತಿಳಿಸಬೇಕು. ನಾಳೆ ದಿವಸ ಕಾಡ ಭೈರಾದೇವಿ ಜಾತ್ರಾ ಮಹೋತ್ಸವ. ಸಿದ್ಧತೆ ಆಗ್ಬೇಕು ತಾನೆ. ಹೌದು.